ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು. ಬಿಜೆಪಿ ಕುಡ್ಲ ವಿಧಾನಸಭಾ ಕ್ಷೇತ್ರದ ಮಾಜಿ ಅಧ್ಯಕ್ಷರು ಶ್ರೀ ಸಂತೋಷ್ ಕುಮಾರ್ ರೈ ಬೋಳಿಯಾರ್ರನ ಮುತಾಲಿಕೆಡು ಕುರುನಾಡು ಶಕ್ತಿ ಕೇಂದ್ರ ವ್ಯಾಪ್ತಿದ ಗ್ರಾಮಲೆಗ್ ಕೊರೋನಾ ಲಾಕ್ಡೌನ್ ಹಿಡಿದು ಸಂಕಷ್ಟಡು ಒಳಗಾಯಿನಕ್ಲೆಗ್ 50 ಕ್ವಿಂಟಲ್ ಅರಿ ವಿತರಣೆ ಮನ್ಪುನ ಕಾರ್ಯಕ್ರಮಕ್ಕೆ ಶನಿವಾರ ಕಾಂಡೆ ಚಾಲನೆ ಕೊರಿಯರು. ದಾನಿಲೆನ ಸಹಕಾರಡು ಸ್ಥಳೀಯ ಅರಿ ಮಿಲ್ ಮಾಲಕರು ಶ್ರೀ ಮಂಜುನಾಥ್ ಪೈ ಎಂಡ 50 ಕ್ವಿಂಟಲ್ ಅರಿನ ಖರೀದಿ ಮಲ್ತದು ವಿತರಣೆಗೂ ಒದಗಾಯರು. ಶ್ರೀ ಮಂಜುನಾಥ ಪೈಕುಲು 50 ಕ್ವಿಂಟಲ್ ಅರಿನ ಶ್ರೀ ಸಂತೋಷ್ ಕುಮಾರ್ ರೈ ಬೋಳಿಯಾರ್ರೆಗೆ ಹಸ್ತಾಂತರ ಮಲ್ತೇರು. ಕುರುನಾಡು ಶಕ್ತಿ ಕೇಂದ್ರದ ವ್ಯಾಪ್ತಿಗೆ ಒಳಪಡೆಯಿನ ಗ್ರಾಮಲೆಡ್ ದಿಂಜ ಸಂಕಷ್ಟಡು ಉಪ್ಪುನಕ್ಲೆನು ಗುರುತಿಸಾದು ಅಕ್ಲೆಗ್ ಅರಿಕೊರ್ಪುನ ಬೇಲೆನು ವ್ಯವಸ್ಥೆ ಮಲ್ತದ ಪಂಡದು ಶ್ರೀ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ತೆರಿಪಾಯರು. ಇಡೀ ಖಾಲಿ ನಮ್ಮ ಊರಿಗತ್ತು, ನಮ್ಮ ರಾಜ್ಯಗತ್ತು, ನಮ್ಮ ದೇಶಗತ್ತು, ಇಡೀ ಜಗತ್ತಿಗೆ ಮಹಾಮಾರಿ ಕೊರೋನಾದ ಶಕ್ತಿ ಎತ್ತನ್ನು ಸೋಜಾವೊಂದುಂಡು. ನಂಗೆ ಮಾತ ಪೋಡಿಗೆ ಆತಂಡು, ನಂಗೆ ಮಾತ ಬಂಗ ಆತಂಡು, ಜನಕ್ಲೇ ಬಂಗ ಆತಂಡು. ಆನಲ್ಲ ನಮ್ಮ ದೇಶದ ಪ್ರಧಾನಿ ಗೌರವಾನ್ವಿತ ನರೇಂದ್ರ ಮೋದಿಜಿ ಎಂಚಿನ ಮಂತ್ರಿದೇರು ಪಂಡದಾಂಡ ನಮ್ಮ ದೇಶರು ಒಂಜಿ ಜನ ಸೈಯರ ಬಲ್ಲಿ ಪನ್ಪುನ ಏಕೈಕ ಉದ್ದೇಶರು ಏರೆಗಳ ಕಷ್ಟ ಇರ ಬಲ್ಲಿ ಅತ್ಯಂತ ತಲಾಮಟ್ಟದ ಒಂಜಿ ಪಾಪದ ಎಲ್ಲ ಬಂಜಿಗೆ ನುಪ್ಪಿಜ್ಜಂದೆ ಒಂಜಿ ಪೊರ್ತದ ಒಣಸಿಜ್ಜಂದೆ ಉಂತ್ಯರ ಬಲ್ಲಿ ಪನ್ಪುನ ಉದ್ದೇಶರು ಇಡೀ ದೇಶನ ಲಾಕ್ಡೌನ್ ಅಂತ ಬೋಡಿತ್ತಿನ ವ್ಯವಸ್ಥೆ ಮಂತೇರು. ಆನ ತಲಾಮಟ್ಟಕ್ಕೆ ಎತ್ತರ ಸಾಧ್ಯ ಇಜ್ಜೆ ಪಂಡದು ನಮ್ಮ ಮಾತೆಲ್ಲ ಒಟ್ಟಾದ ವಿಶೇಷವಾದ ನಮ್ಮ ಮಂಗಳೂರು ಲೋಕಸಭಾ ಕ್ಷೇತ್ರದ ಸಂಸದರು ಗೌರವಾನ್ವಿತ ನಳಿನ್ ಕುಮಾರ್ ಕಟೀಲ್, ನಮ್ಮ ಉಸ್ತುವಾರಿ ಸಚಿವರಾಯನಂಜನ ಗೌರವಾನ್ವಿತ ಶ್ರೀನಿವಾಸ್ ಪೂಜಾರ್ಲು ಐತ ಒಟ್ಟಿಗೆ ನಿರಂತರವಾದ ಅರೆಗೆ ಸಹಕಾರ ಕೊರ್ಪನಂಜನ MLA ನಕ್ಲು ಐತ ಒಟ್ಟಿಗೆ ನಿರಂತರವಾದ ತನ್ನ ಜೀವನೇ ಸಮರ್ಪಣೆ ಮಂಪರೆ ತಯಾರಾದ ಗುಂತಿದಂಜನ ಡಾಕ್ಟರ್ ನಕ್ಲು, ನರ್ಸ್ ನಕ್ಲು ಐತ ಒಟ್ಟಿಗೆ ಪ್ಯಾರಾ ಮೆಡಿಕಲ್ದ ಸ್ಟಾಫ್ ನಕ್ಲು, ಆ ಆಸ್ಪತ್ರೆ ಬೆನ್ಪು ನಕ್ಲು ಐತ ಒಟ್ಟಿಗೆ 24 ಗಂಟೆಲ ನಂಗೆ ಇನ್ನು ಮನ್ಪುನಂಜಿನ ಪೊಲೀಸ್ ಡಿಪಾರ್ಟ್ಮೆಂಟ್ ವಿಶೇಷವಾದ ಅಕ್ಲೇನು ಮಾತ ತೂದಾನಾಗ ನಂಗೆ ಈ ಸಮಾಜದ ಎಂಜಿನಲ್ಲ ಈ ದೇಶ ಎಂಜಿನಲ್ಲ ಮನ್ಪೋಡು ಬಂದು ಪ್ರತಿ ಬರಿಯನ ಮನಸ್ಸು ತೊರಿತಾ ಉಂಡು. ಆನ ಏರಕ ಇಟ್ಲ ಕಾಸು ಇಜ್ಜಂದನ ಪೊರ್ತುಡ್ಲ ಮೂರನೇ 25 ತಾರೀಕು ಬಕ್ಕ 22 ತಾರೀಕು ಆತನ 25 ತಾರೀಕು ಬಕ್ಕ ನಿರಂತರವಾದ ತಲಾಮಟ್ಟದ ಬೂತು ಗ್ರಾಮ ಓಲೋಲು ಸಾಧ್ಯ ಉಂಡು ಅವಳು ಹರಿಪಟ್ಟದು ಐತವಡಿಗೆ ಹರಿತ ಕಿಟ್ಟು ಪಟ್ಟದು ಐತವಡಿಗೆ ತರಕಾರಿ ಬೇತ ಬೇತನ್ನೇನು ಪಟ್ಟೊಂದುಂಡು.
ಆಂಡ ನಮ್ಮ ಮಾತ ಈ ಕುರುನಾಡು ಶಕ್ತಿ ಕೇಂದ್ರದ ಮಾತೆಲ್ಲ ಒಂಜಾದು ಒಟ್ಟಾದು ಜಾತಿ ಮತ ಭೇದ ಇಜ್ಜಂದೆ ಶ್ರೀಮಂತ ಬಡತನ ಅಂತರ ಇಜ್ಜಂದೆ ನಮ್ಮ ಮಾತೆರೆಗಳ ಎಂಚಿನ ಸಾಕಾರ ಮನ್ಪೊಡು ಬರ್ಮ ಲೆಕ್ಕಾಚಾರ ಮನಸ್ಸರು ಬರ್ತನಾಗ ಹಿರಿಯರಾಯನೆಂಚಿನ TG ರಾಜಾರಾಮ್ ಭಟ್ರೆಡ ಮಾರ್ಗದರ್ಶನ ಕೇಂದ್ರ ಅಪ್ಪಾಗ ಮಾತಾಡಲಿಕ್ಕೆ ಕಾಸು ಕೇನಾರು ಪೋಚಿ ಕಾಸು ಏಳಾಣ ಕೇಂದ್ರ ಒಂಜಿ 50 ಕ್ವಿಂಟಲ 75 ಕ್ವಿಂಟಲ ಹರಿಶೇಖರ ಮಂತದ್ದು ಪಾಪದಕ್ಲೆ ಪಟ್ಟು ನಂಚಿನ ಒಂಜಿ ಎಡ್ಡ ಬೇಲೆ ಮನ್ಪುಲೆ ಪಂಡೇರು ತಕ್ಷಣ ಏರೆಗೆ ಮಾತ ಯಾನು ಫೋನ್ ಮಂತಿದ್ದೇನೆ ಮನಪೂರ್ವಕವಾದ ಏತು ಕೊರೋಡು ಕೇಂದನೆ ದಾದಕ್ಕೆ ನಿಕ್ಲ ಅಂಚ ಮನ್ ಪೊರಕ್ಕೆ ಎಂದಿಚಾರು ನೇರವಾದ ಎಂಗ್ಲು 2-3-4 ಜನ ಬರ್ತದೆ ಪೈ ಮಾಮಡ ಕೇಣುವ ಮೆಲುದಾಡ ಎಂಗ್ಲೆ ಒಂದು ಕಮ್ಮಿ ರೇಟೆಡ್ ತಕ್ಷಣ ಒಂದು 50 ಕ್ವಿಂಟಲ್ ಅರಿ ಕೊರ್ಲೇನು ಆರು ಪಂತೇರು ಶನಿವಾರ ಕಾಂಡೆ ವರ್ಮ ಗಂಟನಾಗ 50 ಕ್ವಿಂಟಲ್ ಅರಿ ಎಂಗ್ಲು ರೆಡಿ ಮಂತ್ ಕೊರ್ಪಾನ್ 50 ಕ್ವಿಂಟಲ್ ಅರಿಗೆ ಏತು ಕಾಸಾಪನ ಆ ಕಾಸನ ಇನ್ನು ಕೊಡೆ ತುಂಬರನೆ ಮಾತಾಡ ಕಲೆಕ್ಷನ್ ಮಂತದ್ದು ಅರ್ನ ಅರೆ ಕೊಡ್ತಾ ಎಂಗ್ಲು ಆ 50 ಕ್ವಿಂಟಲ್ ಅರಿತ ಕಾಸಂಗ್ಲ ಕೊಡ್ತಾ ಆಯ್ತಾ ಒಟ್ಟಿಗೆ ಉಮೇಶ್ ನಡಬೋದು ಕೇಳುವ ಉಮೇಶ್ ಗಾಂಭೀರ್ ಬೋಲಿಯಾಡ ಈರೊಂಜಿ ಲಯನ್ಸ್ದಾರೆ ಈರ್ಲ ಯಾನ ಒಟ್ಟಿಗೆ ಕೂಡಿದು ಇಡೀ ಬೋಲಿಯಾರ್ಗೋರು ಅರಿ ಕೊಡೋರು ಅಪ್ಪಗಳ ಇನ್ನಿಲ್ಲ ಅವು ಒಂಜಿ 10 ಕ್ವಿಂಟಲ್ ಅರಿ ಬೈದಿನಿ ಒಂಜಿ 15 ಕ್ವಿಂಟಲ್ ಅರಿ ಇತ್ತ ಬರೋದುಂಡು ಬೇತೆ ಆಯ್ತಾ ಒಟ್ಟಿಗೆ ಪಿರ ಒಂಜಿ ತಿಗಡು ಇತ್ತೆಲ್ಲ ಒಂಜಿ 2 ಕ್ವಿಂಟಲ್ ಅರಿ ಇತ್ತೆ ತರ್ಪಂಡು ಒಲ್ತು ಮುಡಿಪೊಡ್ದು ಆಯ್ತು ಒಟ್ಟಿಗೆ ಬೇತೆ ವಾಟರ್ ಕೊಡ್ತಾನೆ ಅರಿ ಉಂಡು ಮಾತೆಲ್ಲ ಪಟ್ಟೋಡ್ದಾಂಡ 283 ಕ್ವಿಂಟಲ್ ಅರಿ ಬೋಡು 283 ಕ್ವಿಂಟಲ್ ಅರಿ ಬರ್ತಂದ್ರೆ ಸಾಧಾರಣ ಪಟ್ಟೋಲಿ ಆಂಡ ಐಕ್ ನಾನಾಳು ಒಂಜಿ 100 ಚಿಲ್ಲರೆ ಕ್ವಿಂಟಲ್ ಬೋಡು ಆಂಡ ಇತ್ತೆ ಬರ್ಪುನಂಜಿನ 50 ಕ್ವಿಂಟಲ್ ಅರಿ ಬೇತಂಜಿ ಬೈದನ ಜನ 2 ಕ್ವಿಂಟಲ್ ಅರಿ ಅವಳು ಮತ್ತೆ ರೆಡಿ ಆಗಿ ನಂಜಿ 10 ಕ್ವಿಂಟಲ್ ಅರಿ 15 ಕ್ವಿಂಟಲ್ ಬರ್ಪುನ ಒಂಜಿ ಕುರುನಾಡು ಶಕ್ತಿ ಕೇಂದ್ರಗಳು ಬೋಲಿಯಾರ್ಲ ಮೇಲು ಕೊರೋಡು ಬಂಪುನ ನಿರ್ಣಯ ಏರು ಮಾತ ಸಹಾಯ ಮಂತದೇರು ಕೇನಾಗ ಅಕ್ಲೆನ ಪುದರ್ನೆಲ್ಲ ಬರೀತೀನಿ ಮಾತ ಆ ಕೊರಂದನಕ್ಲೆಗಳ ವಿಶೇಷವಾದ ಅಭಿನಂದನೆ ಮಂತ ಒಂದು AMB ಏರೆಗೆ ಅವಶ್ಯಕತೆ ಉಂಡು ಅಕ್ಲೆ ಇಲ್ಲಡೆ ಎತ್ತನ ಬೇಲೆ ಈ ಟೀಮು ಬಂದ್ಬಿಡು ಜವನೇರು ಐಕ್ ರೆಡಿ ಆದ ಉಂತದೇರು ನಿಜವಾದ ಅಕ್ಲೆ ಋಣನು ಇಂಚ ಸಂದವಣಿದ ನಂಗೆ ಗೊತ್ತಿಚ್ಚಿ ಆಂಡ ಈ ಪೊರ್ತುಲ ಇಂಚಿನ ಒಂಜಿ ಸೇವೆ ಮನ್ಪರೆ ಅವಕಾಶ ಮಂತು ಕೊಡ್ತಾನ ಆ ಮಾತೆರೆಗ್ಲ ವಿಶೇಷವಾದ ಅಕ್ಲೆ ಮನಪೂರ್ವಕವಾದ ಅಭಿನಂದನೆ ಸಲ್ಲಿಸೋನು ನಂಗೆ ಬಡದ ರಾತ್ರಿ ಬಗೆಲು ಹೋರಾಟ ಬಂತೊಂದು ಹೆಂಗೆ ಗೊತ್ತುಂಟು ಶ್ರೀನಿವಾಸ್ ಪೂಜಾರ್ಲಿ ಉಡುಪಿಗೆ ಪೋತಿಜರ್ಗೆ ನಳಿನ್ ಕುಮಾರ್ ಕಟೀಲ್ ಮೊರನೆ ಡೆಲ್ಲಿ ಅಧಿವೇಶನ ನೇರವಾದ ವೇಣಾಕ್ ಆಸ್ಪತ್ರೆ ಬತ್ತಿ ಬಕ್ಕ ಕೈತಲ್ಲಿ ಇತ್ತನ ಇಲ್ಲಡೆ ಅರ್ನ ಇಲ್ಲಡೆಲ್ಲ ಪೋತಿಜರಿಂದ ಕೊಡ ರಾತ್ರಿ ಬಂದಿರು ಅರೆ ಒಟ್ಟಿಗೆ 100 ಜವನಿಯರು ಉಳ್ಳೇರು ಆಯ್ತು ಒಟ್ಟಿಗೆ ನಮ್ಮೊಟ್ಟಿಗೆ ಇತ್ತನ ಜನ ಜವನಿಯರು ಇನಿ ಪಕ್ಷ ಅವು ಒಂದು ಓವುಲ ತೋತಿಜಿ ಇನಿ ಆ ಕೊರೋನನು ಆ ದೇವರೇ ಐನಾತ್ ಬೇಗ ಮಾಯ ಮನ್ಪೊಡು ಮಾತೆರೆಗ್ಲ ಶುಕ ದೇವರ ಕೊರಡು ಆ ಬೈದನ ಗಂಡಾಂತರ ದೂರ ಹೋಡು ವರ್ಮ ತಾರೀಕು ಪಿರ ನರೇಂದ್ರ ಮೋದಿಜಿ ಬಂದೇರು ಆ ವರ್ಮ ತಾರೀಕು ದಾದಿಗೆ ಬಂತೇರು ಬಂದ 5 ತಾರೀಕು ವರ್ಮ ಗಂಟೆಗೆ ಬಂತೇರಿ 5 ತಾರೀಕು ವರ್ಮ ಗಂಟೆ 5 ತಾರದ ಒಂಜಿ ಸಮಯ ಅವು ನಿಜವಾಯಿನ ವಿಶೇಷವಾಯಿನ ಆ ಪೊರ್ತು ವಿಶೇಷವಾಯಿನ ಶಕ್ತಿ ಇತ್ತನ ಜನ ಪೊರ್ತು ರಾತ್ರಿ ವರ್ಮ ಗಂಟೆ ಆ ವರ್ಮ ಮಿನಿಟ್ ಇಲ್ಲದ ನಮ್ಮ ಬಾಕಿಲ್ದ ಬರಿತಾ ದಿಪ್ಪು ಖಂಡಿತ ಬರಿತಾ ದೀಪು ಮಿತ್ತ ಆ ದೀಪ ಬತ್ತದು ಏರೆ ಇಲ್ಲಲ್ಲ ದೀಪ ಇಜ್ಜ ಆ ಟಾರ್ಚ್ ಬತ್ತದು ಏರೆ ಇಲ್ಲ ಟಾರ್ಚ್ ಇಜ್ಜ ಆಯನ ಮೊಬೈಲ್ದ ಲೈಟ್ ಆನ್ ಮಂತದು ಆ ವರ್ಮ ಮಿನಿಟ್ ದೇವರನ್ನು ಪ್ರಾರ್ಥನೆ ಮನ್ಪೊಡು ಈ ಇಡೆ ಬೈದನಂಚಿನ ಕೊರೋನಾದಂಚಿನ ಮಹಾ ಸಾಂಕ್ರಾಮಿಕ ರೋಗ ಅವು ಮಾಯ ಅವಡು ಏರೆಗ್ಲ ತೊಂದರೆ ಯಾರಲ್ಲಿ ನರೇಂದ್ರ ಮೋದಿಜಿನ ಮನಸ್ಸದವಲ್ಲ ಇತ್ತನ ಏರೆಗ್ಲ ಒಂಜೇ ಜುವ ಬಾಯರ ಬಲ್ಲೆ ಬಂದ ಕೆಲವು ಜುವ ಹೋದಾತನು ನಾನು ಏರನ್ನೆಲ್ಲ ಜುವ ಬಾಯರ ಬಲ್ಲಿ ಏರ್ಲ ಒಂಜಿ ಬಡವಡು ಒಂದು ಸಯ್ಯರ ಬಲ್ಲಿ ಐಕ್ ಬಡದು ಈತ ಮಲ್ಲ ಮನಸ್ಸು ಮಂತದು ಈತ ಕಾನೂನುದ ತೊಡಕೊಂಡದ್ದು ಗೊತ್ತು ನಾನು ಕಾನೂನಿಗೆ ವಿಶೇಷವಾದ ಗೌರವ ಕೊಡೋದು ಆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಆದಿಪ್ಪು ಡಾಕ್ಟರ್ನಕ್ಲೆ ಆದಿಪ್ಪು ಆಸ್ಪತ್ರೆಗೆ ಆದಿಪ್ಪು ನಂಗೆ ದಕ್ಷಿಣ ಕನ್ನಡರು ವಿಶೇಷವಾದ ಕೊರ್ಬಣಂಜನ ನಳಿನ್ ಕುಮಾರ್ ಕಟೀಲ್ಗೆ ಶ್ರೀನಿವಾಸ್ ಪೂಜಾರ್ಲೆಗೆ ಅಂಚೆನೆ ನಮ್ಮ MLA ನಕ್ಲೆ ಅಕ್ಕಲಿಗಳ ವಿಶೇಷವಾದ ಅಭಿನಂದನೆ ಸಲ್ಲಿಸೋನು ಇತ್ತೆ ಪ್ರತಿ ಗ್ರಾಮಗಳು ಅವು ಏತೇತ್ ಅವಶ್ಯಕತೆ ಉಂಡು ಐನ್ ಬೋಡಾಯಿನಾಡೆ ಎತ್ತದು ಆ ಅತ್ಯಂತ ಪಾಪದಕ್ಲೆ ಉನಿಯರ ಜನನಕ್ಲೆಗೆ ತಿಕ್ಕು ಲೆಕ್ಕಂತನ ಬೆಲೆನ ನಮ್ಮ ಮಾತೆಲ್ಲ ಮನ್ಪೇರು ಐತ ಒಟ್ಟಿಗೆ ವಿಶೇಷವಾದ ನೆಕ್ಕೆ ಸಾಕಾರ ಮಂದಿರತ್ತ ಪಾಪ ಕಾಸು ಇಜ್ಜಿಂದಾನಲ್ಲ ಆ ಸಮಯ ಎತ್ತದು ಪೈಮಾಮ ಒಲ್ತಾ ಬಾರದ ಅರ್ಪದ ಅರಿ ಮನ್ಪುಣಿ ಅರ್ಧಲ್ಲ ಮಲ್ಲ ರೇಟ್ ದೇತೊಂದಿಚ್ಚೇರು ಲಾಭ ದೀತಿಜೇರು ಪಿರಲ್ಲ ರಿಕ್ವೆಸ್ಟ್ ಅಂತ ಪಿರೊಂಜಿ 25 ಕ್ವಿಂಟಲ್ ಅರಿ ಕೊರೋಡು ತೂಕ ಪನ್ನೊಂದಿಲ್ಲರು ಬಾರಿಜ್ಜಿ ಕೊಪ್ಪೊಡ್ದು ಬಾರ್ಬರೋರಿಗೆ ಆಂಡ ಅರೆಗ್ಲ ಅವು ಬರ್ಪಿಲಾಕ ಮಂತದು ನಮ್ಮ ಎಚ್ಚ ಪಾತೆರ ಪೋಪುಜಿ ಮಾತೆರ್ಲ ಸಾಕಾರ ಮನ್ಪುಗ ದೇಶದ ರಾಜ್ಯದ ಜಿಲ್ಲಾಡಳಿತದ ಕಾನೂನಿಗೂ ತರಬಗ್ಗದ ಅಕ್ಲೆ ಸಹಕಾರ ಕೊರ್ಕ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇರೆಗೆ ಹಾಸ್ಪಿಟ್ಲದ ಅಕ್ಲೆಗೆ ವಿಶೇಷವಾದ ಅಕ್ಲೆಗೆ ಸಹಕಾರ ಕೊರ್ಕ ಐತ ಒಟ್ಟಿಗೆ ನಮ್ಮ ಗಾಡಿಯ ಜಾಸ್ತಿ ತಿರ್ಗಂದೆ ನಮ್ಮ ಇಲ್ಲದ ಉಲೆ ಏರು ಅನಿವಾರ್ಯ ಉಂಡಾಯ ಮಾತ್ರ ಪಿದೈಬಾರ್ದು ಬಾಕಿದಾಗಲು ಮಾತ್ರ ಇಲ್ಲದ ಉಲೆ ಸಹಕಾರ ಮನ್ಪಡು ಕೊರೋನಾ ಲಾಕ್ಡೌನ್ ಇನಿ ಇಡೀ ದೇಶಕ್ಕೂ ದಿಂಜ ಸಂಕಷ್ಟನು ಒಂದು ಮಲ್ತದಲು ಬೆನ್ಪುನ ವರ್ಗಗೆ ಬೇಲೆ ಇಜ್ಜಂದೆ ಇಲ್ಲಡೆ ಕುಲ್ಲುದು
ಅರಿ ಸಾಮಾನು ದೆತೊಂಡ್ರಲ್ಲ ಕಾಸ್ ಇಜ್ಜಂದಿನ ಪರಿಸ್ಥಿತಿ ಅಂಚಾದು ಏರ್ಲ ಬಡವಡು ಉಪ್ಪೆರೆ ಬಲ್ಲಿ ಪಂಪಿನ ಉದ್ದೇಶಡು ಸಂತೋಷ್ ಕುಮಾರ್ ರೈ ಬೋಳಿಯರ್ರೆನ ಮುತಾಲಿಕೆಡು ಆಯ್ನಾತ್ ಅರಿನು ವಿತರಣೆ ಮಲ್ತೊಂದುಲ್ಲ ಪಂಡದು ರಾಜಕೀಯ ಧಾರ್ಮಿಕ ಮುಂದಾಳು ಶ್ರೀ TG ರಾಜಾರಾಮ್ ಭಟ್ ಕೈರಂಗಳ ಪೊಲಬು ಕೊರಿಯರು. ಪ್ರಪಂಚವ್ಯಾಪಿಯಾಗಿ ಕೊರೋನಾ ಹಬ್ಬಿರುವ ಹಿನ್ನೆಲೆಯಲ್ಲಿ ದೇಶ ಸರ್ಕಾರ ಏಪ್ರಿಲ್ 14 ದಿನಾಂಕದವರೆಗೆ ಕರ್ಫ್ಯೂ ಹೇರಿಕೆ ಮಾಡಿದ ಕಾರಣ ದಿನಗೂಲಿ ಕಾರ್ಮಿಕರಿಗೆ ನಿತ್ಯ ಸಂಪಾದನೆ ಮಾಡೋರಿಗೆ ಇವತ್ತು ತೊಂದರೆಯಾಗಿದೆ. ಅವರು ಕೆಲಸಕ್ಕೆ ಹೋಗುವಾಗಿಲ್ಲ, ವಾರದ ಸಂಬಳ ಪಡ್ಕೊಳ್ಳುವ ಹಾಗಿಲ್ಲ. ಅಂಥವರಿಗೆ ಸಾಂಬಾರ ವಸ್ತುಗಳನ್ನು ಜೀವನ ಖರೀದಿ ಮಾಡೋಕ್ಕೆ ಸಾಧ್ಯ ಇದೆ. ಅವರಿಗೆ ಸಹಾಯ ಮಾಡೋ ಉದ್ದೇಶದಿಂದ ಈ ಅಕ್ಕಿ ಸಂಗ್ರಹ ಇವತ್ತು ಆರಂಭ ಆಗಿದೆ. ಯಾರು ತಿಂಗಳ ಸಂಬಳ ಬರ್ತದೆ ಅವರಿಗೆ ಸಮಸ್ಯೆ ಇರುವುದಿಲ್ಲ, ಆದರೆ ಯಾರು ದಿನ ಕೆಲಸಕ್ಕೆ ಹೋಗಿ ಸಂಬಳ ಸಂಪಾದನೆ ಮಾಡ್ತಾರೆ ಅವರಿಗೆ ಇವತ್ತು ಸಮಸ್ಯೆ ಇದೆ. ಅಂಥ ಮನೆಗಳಿಗೆ ನಿಜವಾದ ಅರ್ಥದಲ್ಲಿ ಸಹಾಯ ಮಾಡೋಕ್ಕೋಸ್ಕರವಾಗಿ ಈ ಅಕ್ಕಿಯ ಸಹಾಯದ ವ್ಯವಸ್ಥೆ ಆಗಿದೆ. ನಮ್ಮ ನಾಯಕರಾದ ಸಂತೋಷ್ ಕುಮಾರ್ ಅವರ ನೇತೃತ್ವದಲ್ಲಿ ಸಂತೋಷ್ ಕುಮಾರ್ ಅವರ ಮುತುವರ್ಜಿಯಲ್ಲಿ ಈ ಅಕ್ಕಿ ಸಂಗ್ರಹಣೆಯನ್ನು ಆರಂಭ ಆಗಿದೆ. ನಾನು ಆರಂಭವಾಗಿ ಅವರಿಗೆ ಅಭಿನಂದನೆ ಸಲ್ಲಿಕೆ ಮಾಡ್ತೇನೆ. ಒಬ್ಬ ಜನನಾಯಕ ಯಾವಾಗ ನಾಯಕ ಆಗೋದು ಅಂತ ಹೇಳಿದರೆ ಸುತ್ತಮುತ್ತಲಿನ ಜನರ ನೋವಿಗೆ ಸ್ಪಂದನೆ ಮಾಡೋಕ್ಕೆ ಸಾಧ್ಯ ಆದಾಗ ಮಾತ್ರ ಜನನಾಯಕ ಆಗ್ತಾನೆ. ಇವತ್ತು ಸಂತೋಷ್ ಕುಮಾರ್ ಅವರು ಕೆಲಸ ಮಾಡಿದ್ದಾರೆ. ಕುರುನಾಡು ಶಕ್ತಿ ಕೇಂದ್ರದ ವ್ಯಾಪ್ತಿಯಲ್ಲಿ ಮತ್ತು ಬೋಳಿಯಾರ್ ಗ್ರಾಮದಲ್ಲಿ ಇರುವ ಯಾರಿಗೆ ಅಗತ್ಯ ಇದೆ ಅವರಿಗೆ ಅಕ್ಕಿಯನ್ನು ವಿತರಣೆ ಮಾಡುವಂಥ ಒಂದು ಗುರುತರವಾದ ಜವಾಬ್ದಾರಿ ಹೆಗಲಿಗೆ ಹೊತ್ತುಕೊಂಡು, ಅವ್ರಿಗೆ ಯಾರು ಹೇಳದೆ ಅವರೇ ಅದನ್ನು ಜವಾಬ್ದಾರಿ ಹೊತ್ತುಕೊಂಡು ಇವತ್ತು ಅಕ್ಕಿ ಸಂಗ್ರಹ ಆರಂಭ ಆಗಿದೆ. ಇದು 100 ಕ್ವಿಂಟಾಲ್ ಅಕ್ಕಿ ಆಗಬೇಕು ಅಂತ ಒಂದು ಅವರ ಆಸೆ ಇದೆ. ಅದು ನೆರವೇರಬೇಕು. ನಾವೆಲ್ಲರೂ ಕೂಡ ಅದಕ್ಕೆ ಕೈ ಜೋಡಿಸಬೇಕು. ನಾವೆಲ್ಲ ಅದಕ್ಕೆ ಸಹಕಾರ ಮಾಡಬೇಕು. ನಾಳೆ ಅಕ್ಕಿಯನ್ನು ವಿತರಣೆ ಮಾಡೋ ಸಂದರ್ಭದಲ್ಲಿ ಕೂಡ ನಾವು ಅವರಿಗೆ ಹೆಗಲು ಕೊಟ್ಟು ಇದು ಸರಿಯಾದ ವ್ಯಕ್ತಿಗೆ ಮುಟ್ಟುವಂತೆ ನಾವು ಮುತುವರ್ಜಿ ವಹಿಸಿಕೊಳ್ಬೇಕು ಅಂತ ಕೇಳ್ಕೊಳ್ತಾ, ನರೇಂದ್ರ ಮೋದಿಯವರು ದೇಶದಲ್ಲಿ ಕೊರೋನಾದ ಹಾವಳಿಯನ್ನು ತಡೆಗಟ್ಟಬೇಕಾಗಿ ಎಲ್ಲ ರೀತಿಯ ಕೈಗಳನ್ನು ಕೈಗೊಳ್ತಾ ಇದ್ದಾರೆ. ಅದು ಲಾಕ್ಡೌನ್ ಇರ್ಬೋದು, ಕರ್ಫ್ಯೂ ಇರ್ಬೋದು, ನಾಡಿದ್ದು ಆದಿತ್ಯವಾರ ಸಾಯಂಕಾಲ ರಾತ್ರಿ 9 ಗಂಟೆಗೆ ಹಚ್ಚುವಂಥ 9 ದೀಪಾವಳಿ ಇರ್ಬೋದು. ಈ ರೀತಿಯಲ್ಲಿ ಕೊರೋನಾವನ್ನು ನಿರ್ಮೂಲನೆ ಮಾಡುವಲ್ಲಿ ನಾವು ಸಹಕಾರ ಮಾಡಬೇಕು. ನಾವೆಲ್ಲರೂ ಕೂಡ ಮುಖಕ್ಕೆ ಮಾಸ್ಕ್ ಹಾಕಿಕೊಂಡು ತಿರುಗಾಡಬೇಕು. ಆ ಮೂಲಕ ಈ ರೋಗ ಹರಡದಂತೆ, ಹೊರಗಿರುವಂಥ ರೋಗ ನಮ್ಮೊಳಗೆ ಪ್ರವೇಶ ಮಾಡದಂತೆ ಮತ್ತು ಪರಸ್ಪರ ಮುಟ್ಟಿಕೊಳ್ಳದೆ ಸಾಮಾಜಿಕ ಅಂತರ ಸೋಷಿಯಲ್ ಡಿಸ್ಟೆನ್ಸನ್ನು ಕಾಪಾಡಿಕೊಳ್ಬೇಕು ಅಂತ ಕೇಳ್ತಾ ನನ್ನ ಮಾತಿಗೆ ಮುಕ್ತಾಯ ಮಾಡಿ ನಮಸ್ಕಾರ. ಪರಿಸರದ ಪ್ರಮುಖರು ಅರಿ ಖರೀದಿಗೆ ಪಣವು ಸಗಾಯಕರನ್ನ ದಾನಿಲು ಸರ್ವಶ್ರೀ ಜಯರಾಮ ಶೆಟ್ಟಿ ಕಂಬಳಪದವು, ವಿಜೇಶ್ ವಿ ನಾಯಕ್, ಚಂದ್ರಶೇಖರ್ ಗಟ್ಟಿ ಗುಂಡ್ಯ, ರಾಧಾಕೃಷ್ಣ ರೈ ಉಮಿಯಾ, ನವೀನ್ ಶೆಟ್ಟಿ ಕುರ್ನಾಡು, ಮಹೇನ್ ಶೆಟ್ಟಿ ಚಕ್ರಕೋಡಿ, ಭರತ್ರಾಜ್ ಶೆಟ್ಟಿ ಪಜಿರ್ಗುತ್ತು, ಪಟ್ಲೇರು ರವಿ ರೈ ಕುವೆತ್ತ ಬೈಲು, ರಮೇಶ್ ಗಟ್ಟಿ ಗುಂಡ್ಯ, ಯಶವಂತ ಡಿ ದೇರಾಜೆ, ಸುರೇಶ್ ಬಂಗೇರ ದೇರಾಜೆ, ಪ್ರದೀಪ್ ಶೆಟ್ಟಿ ಮುಡಿಪು, ರವಿ ರೈ ಪಜೀರು, ಶಿವಶಂಕರ ಭಟ್, ಕಿರಣ್ ದಾಸ್ ಗಟ್ಟಿ ಕುರ್ನಾಡು, ಮುರಳಿ ಮೋಹನ್ ಭಟ್, ರಘುರಾಮ ತಂತ್ರಿ ಕುರ್ನಾಡು, ರಾಮಚಂದ್ರ ಶೆಟ್ಟಿ ನಟ್ಟಿಲ್ಲು, ನಾಗರಾಜ್ ಭಟ್ ಕಟ್ಟೆಮಾರು, ನಿತಿನ್ ಗಟ್ಟಿ, ಪ್ರವೀಣ್ ಆಳ್ವ ಕುವೆತ್ತಬೈಲ್, ರಾಮಕೃಷ್ಣ ಪೈ, ಹರಿಪ್ರಸಾದ್ ಶೆಟ್ಟಿ ಪಾದೆ, ಜಗದೀಶ್ ಆಳ್ವ ಕುವೆತ್ತಬೈಲ್, ಶಶಿ ಶೆಟ್ಟಿ ಕೈರಂಗಳ, ರಮೇಶ್ ಕುಮಾರ್, ವಿನಯ ಕೃಷ್ಣ ಭಟ್ ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಸಗಾಯ ಒದಗಾಯರು.